ನೀವು ತುಂಬ ಕೋಪ ಮಾಡ್ಕೊಳ್ತೀರಾ? ಅಂದರೆ ಈ ಕತೆ ನಿಮಗಾಗಿ. ಒಬ್ಬ ಹುಡುಗ ಇರ್ತಾನೆ, ಮುಂಗೋಪಿ. ಅವನ ಅಪ್ಪ ಅವನನ್ನು ಕರೆದು ಹೇಳ್ತಾನೆ, ನೀನು ದಿನಕ್ಕೆ ಎಷ್ಟು ಬಾರಿ ಕೋಪ ಮಾಡ್ತೀಯಾ ಅಂತ. ಆ ಹುಡುಗನಿಗೆ ಲೆಕ್ಕ ಇರೋದಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸರಿ, ಹಾಗಾದರೆ ಇನ್ನು ಮುಂದೆ ನಿನಗೆ ಯಾವಾಗೆಲ್ಲ ಕೋಪ ಬರ್ತದೆ ಆವಾಗೆಲ್ಲ ನೀನು ಗೋಡೆಗೆ ಹೋಗಿ ಆಣಿಯನ್ನು ಹೊಡಿಬೇಕು, ಮೊಳೆಯನ್ನು ಹೊಡಿಬೇಕು ಅಂತೇಳಿ. ಮಗ ಸರಿ ಆಯಿತು ಅಂತ ಹೇಳ್ತಾನೆ. ಕೋಪ ಬಂದಾಗಲೆಲ್ಲ ಗೋಡೆಗೆ ಆಣಿಯನ್ನು ಹೊಡಿತಾನೆ. ದಿನಕ್ಕೆ 35-36 ಬಾರಿ ಹೊಡಿತಾನೆ. ಅವನಿಗೆ ಅರ್ಥ ಆಗ್ತದೆ ಅವನು ದಿನಕ್ಕೆ ತುಂಬ ಕೋಪ ಮಾಡ್ಕೊಳ್ತಿದ್ದಾನೆ, ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಸರಿ ಅಂಥೇಳಿ ಕಡಿಮೆ ಮಾಡ್ಕೊಳ್ತಾನೆ. ಒಂದಿನ ಬರ್ತದೆ ಅವನು ಕೋಪನೇ ಮಾಡ್ಕೊಳ್ಳೋದಿಲ್ಲ, ತುಂಬ ಖುಷಿಯಲ್ಲಿರ್ತಾನೆ. ಬಂದು ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ ನಾನು ಇವತ್ತು ಕೋಪ ಮಾಡ್ಕೊಳ್ಳಿಲ್ಲ ಅಂದರೆ ಆಣಿಯನ್ನು ಹೊಡಿಲಿಲ್ಲ ಅಂಥೇಳಿ. ತಂದೆ ಆಯಿತು ಸರಿ, ಇನ್ನು ಮುಂದೆ ನೀನು ಯಾವಾಗೆಲ್ಲ ಕೋಪ ಮಾಡ್ಕೊಳ್ಳೋದಿಲ್ಲ ಆ ದಿನ ಎಲ್ಲ ಹೋಗಿ ಹೊಡೆದ ಆಣಿಯನ್ನು ತೆಗಿ ಅಂತೇಳಿ ಹೇಳ್ತಾನೆ. ಮಗ ಸರಿ ಆಯಿತು ಅಂತ ಹೇಳಿ ಕೋಪ ಮಾಡ್ಕೊಳ್ಳೋದೇ ಎಲ್ಲ, ಮುಂದಿನ ಎಲ್ಲ ದಿನಗಳು ಕೋಪ ಮಾಡ್ಕೊಳ್ಳೋದೇ ಎಲ್ಲ ಹೊಡೆದ ಆಣಿಗಳನ್ನು ತೆಗಿತಾನೆ. ತೆಗೆದು ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ ನಾನು ಎಲ್ಲ ಆಣಿಗಳನ್ನು ತೆಗೆದಾಯಿತು ಹೇಳಿ. ಈಗ ಅವನ ಅಪ್ಪ ಅವನನ್ನು ಆ ಗೋಡೆ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತಾರೆ. ನೀನು ಆಣಿಯನ್ನು ಹೊಡೆದು ಆಯಿತು, ಆಣಿಯನ್ನು ತೆಗೆದು ಆಯಿತು, ಆದರೆ ಅಲ್ಲಿ ಆಣಿ ಹೊಡೆದಾಗ ಆದ ಕಲೆ ಇದೆ ಅಲ್ಲ, ಅದನ್ನು ನಿನ್ನಿಂದ ಸರಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ. ಮಗನಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ತಂದೆ ಹೇಳ್ತಾರೆ, ಕೆಲವೊಮ್ಮೆ ಕೋಪ ಬಂದಾಗ ಆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಏನೇನೋ ನಾವು ಹೇಳಿಬಿಡ್ತೇವೆ. ಎದುರಿನವರಿಗೆ ಬೇಜಾರಾಗಿದೆಯಾ ಇಲ್ವಾ ಅಂತಲೂ ನೋಡೋದಿಲ್ಲ, ಏನೆಲ್ಲ ಹೇಳಿಬಿಡ್ತೇವೆ. ನಂತರ ನಾವೇ ಪಶ್ಚಾತ್ತಾಪ ಮಾಡ್ಕೊಳ್ತೇವೆ, ಅಯ್ಯೋ ಇದನ್ನು ಹೇಳಬಾರ್ದಿತ್ತು ಅಂತ, ಸಾರಿ ಅಂತ ಕೇಳ್ತೇವೆ, ಕ್ಷಮೆ ಯಾಚಿಸ್ತೇವೆ. ಆದರೆ ಒಮ್ಮೆ ಹೇಳಿದ ಮಾತು ಒಬ್ಬರ ಮನಸ್ಸಲ್ಲಿ ಗಾಯ ಮಾಡಿದ ನಂತರ ನೀವು ಎಷ್ಟೇ ಸಾರಿ ಹೇಳಿ ಕ್ಷಮೆ ಯಾಚಿಸಿ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೋಪ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ, ಬಿಕಾಸ್ ಇಟ್ಸ್ ಅನ್ ಎಮೋಷನ್. ನಾನು ಕೂಡ ಕೋಪ ಮಾಡ್ಕೊಳ್ತೇನೆ. ಮನುಷ್ಯರಾದಮೇಲೆ ಕೋಪ ಎಲ್ಲ ಸಹಜ. ಆದರೆ ಕೋಪ ಬಂದಾಗ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿ, ಅದನ್ನು ಬೇರೆಯವ್ರ ಮೇಲೆ ತೋರಿಸ್ಕೊಳ್ಬೇಡಿ. ಇಲ್ಲ ತಣ್ಣಗಾದ ನಂತರ ಮತ್ತೆ ಮಾತಾಡಿ, ಮತ್ತೆ ಡಿಸಿಷನ್ ತಗೊಳ್ಳಿ, ಏನು ಬೇಕಾದರೆ ಮಾಡಿ. ಇನ್ನು ಮುಂದೆ ಕೋಪ ಬಂದಾಗ ನೀವೇನು ಮಾಡ್ತೀರಾ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.